ಮನಸ್ಸನ್ನು ಅರಳಿಸಬಹುದಾದಂತಹ ಒಂದು ಸುಗಂಧ ಪರಿಮಳವನ್ನು ನಾವೇನು ಆಸ್ವಾದಿಸದೇ ಇರುವವರಲ್ಲ. ಎಂತೆಂತಹ ಪರಿಮಳಗಳುಂಟು ಅದೆಲ್ಲ ಮಹಾರಾಜರಾದಂತಹ ನಮಗೆ ಪರಿಚಯ ಉಳ್ಳದ್ದಿ. ಆದರೆ ಯಾವುದೋ ಒಂದು ವಸ್ತುವಿನಿಂದ ಉಂಟಾದಂತಹ ಪರಿಮಳ ಇದಲ್ಲ. ದಿವ್ಯ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೋ ಅಪ್ರತಿಮವಾದ ಮತ್ತೊಂದನ್ನು ಉದಾಹರಣೆಯಾಗಿ ಕೊಡುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ವ ಅನ್ಯೋದೃಶ್ಯವಾಗಿರುವಂತಹ ಒಂದು ಪರಿಮಳ ನಿಮ್ಮ ತನುವಿನಿಂದ ಹೊರಡ್ತಾ ಇದೆ. ಎಲ್ಲಿ 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 ಎಂಬ ಹಾಗೆ ಹುಡುಕಿ 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 ಬಂದು ನಿಂತದ್ದು ನಾನು ಇಲ್ಲಿ. ನಿನ್ನ ಶರೀರದಿಂದ ಇಂತಹ ಪರಿಮಳ ಬರ್ತದೆ ಅಂತಾದ್ರೆ ನೀನು ಯಾರು, ಏನು ಹೆಸರು, ಎಲ್ಲಿಯವಳು, ಯಾರು ನಿನ್ನ ಅಪ್ಪ, ಸ್ವಲ್ಪ ಪರಿಚಯ ಹೇಳಬಹುದೇ? ನನ್ನ ಪರಿಚಯ ಎಲ್ಲ ಪಿತಾ ಬುಟ್ಟಿ